ಮಠದಲ್ಲಿ ಪ್ರಧಾನಿಯವರಿಗೆ ಜೀವ ಬೆದರಿಕೆ ಇತ್ತು. ಅದಕ್ಕಾಗಿ ಮಠಕ್ಕೆ ನರೇಂದ್ರ ಮೋದಿ ಬಂದಿಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಪಲಿಮಾರು ಮಠದ ಮ್ಯಾನೇಜರ್ ವೆಂಕಟರಮಣಾಚಾರ್ಯ, ಕೃಷ್ಣ ಮಠದಲ್ಲಿ ಯಾವುದೇ ಭದ್ರತಾ ಲೋಪ ಇಲ್ಲ. ಪ್ರಧಾನಿಗಳಿಗೆ ಜೀವ ಬೆದರಿಕೆ ಬಗ್ಗೆ ನಮಗೆ ಅರಿವಿಲ್ಲ ಎಂದಿದ್ದಾರೆ. ಪ್ರಧಾನಿ ಬರಲ್ಲ ಅಂತ ಮೊದಲೇ ನಿರ್ಧಾರವಾಗಿತ್ತು. ಅದಕ್ಕೆ ಬೇರೆ ಬಣ್ಣ ಕೊಡುವ ಅಗತ್ಯ ಇಲ್ಲ. ಪ್ರಧಾನಿಗಳು ಬಂದ್ರೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೆವು. ಪೊಲೀಸರು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದ್ರು. 10 ಗಂಟೆಯೊಳಗೆ ಪೂಜೆ ಮುಗಿಸಿ ಕಾದಿದ್ದೆವು. ಪ್ರಚಾರಕ್ಕೆ ಬಂದಾಗ ಮಠಕ್ಕೆ ಬರುವುದು ಸರಿಯಲ್ಲ ಅನ್ನೋದು ಪ್ರಧಾನಿಗಳ ಭಾವನೆ. ಇನ್ನೊಮ್ಮೆ ಮಠಕ್ಕೆ ಬರುವುದಾಗಿ ತಿಳಿಸಿದ್ದಾರೆ. ಜೀವ ಬೆದರಿಕೆ ಇರುವ ಬಗ್ಗೆ ನಮಗೇನು ಗೊತ್ತಿಲ್ಲ. ಮಠಕ್ಕೆ ಸೂಕ್ತ ಭದ್ರತೆ ಇದೆ, ಯಾವುದೇ ಅಪಾಯವಿಲ್ಲ. ಪ್ರಧಾನಿಗಳಿಗೆ ಜೀವ ಬೆದರಿಕೆ ಇರುವುದು ಸಹಜ ಅಲ್ವಾ ಎಂದು ಪಲಿಮಾರು ಮಠದ ವೆಂಕಟರಮಣಾಚಾರ್ಯ ಹೇಳಿದ್ರು. ಮಠದಲ್ಲಿ ಏನು ತಯಾರಿ ಅಂತದೇನಿಲ್ವೇ ಇಲ್ಲ. ಪೊಲೀಸ್ ಸೆಕ್ಯೂರಿಟಿ ಏನಂತದೇನಿಲ್ಲ, ತಯಾರಿಕೆ ಬರಲಿಲ್ಲ. ಅವ್ರೇನು ಯಾವಾಗಲೂ ತಯಾರಿ ಇರ್ತದೆ. ಮಠಗಳಲ್ಲಿ ಯಾವಾಗಲೂ ತಯಾರಿಯೇ ಇರ್ತದೆ. ಹೊಸ ತಯಾರಿಕೆ ಅವ್ರಿಗೆ ಅಧಿಕೃತವಾಗಿ ಬರಲಿಲ್ಲವಾದ್ರಿಂದ ನಿನ್ನೆನೇ ಬರಲಿಲ್ಲ. ಹಾಗಾಗಿ ನಮ್ಮದೇನು ವಿಶೇಷ ತಯಾರಿಕೆಯನ್ನು ನಡೆಸ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೊಡ್ತಲೇ ನಾನು ಅಲ್ಲಿ ಹೋದಾಗಲೂ ನಾನು ಆಹ್ವಾನ ಕಳಿಸಿದ್ದೇನೆ, ಇಲ್ಲಿಂದಲೂ ಆಹ್ವಾನ ಕಳಿಸಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕಳಿಸಿದ್ದೇನೆ, ಪ್ರಧಾನಮಂತ್ರಿಗಳಿಗೂ ಕಳಿಸಿದ್ದೇನೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.